ಅಂತ್ಯವಿಶ್ರಾಂತಿ ಹೊಂದಿರುವ ಪವಿತ್ರಾತ್ಮರಾದ ಅಸಯ್ಯದ್ ಶಯೀದ್ ವಲಿಯುಲ್ಲಾಹ್ ಅವರ ನಾಮಧೇಯದಲ್ಲಿ ನಡೆಯುವ ಉದಯಾಸ್ತಮಾನ ಉರೂಸ್ಗೆ ಧ್ವಜಾರೋಹಣ. ಉತ್ತರ ಕೇರಳದ ಅತ್ಯಂತ ಪ್ರಸಿದ್ಧವಾದ ಉದ್ಯಾವರ 1000 ಜಮಾತ್ ಆವರಣದಲ್ಲಿ ಅಂತ್ಯವಿಶ್ರಾಂತಿ ಹೊಂದಿರುವ ಪವಿತ್ರಾತ್ಮರಾದ ಅಸಯ್ಯದ್ ಶಯೀದ್ ವಲಿಯುಲ್ಲಾಹ್ ಅವರ ನಾಮಧೇಯದಲ್ಲಿ 5 ವರ್ಷಕ್ಕೊಮ್ಮೆ ನಡೆಯುವ ಉದಯಾಸ್ತಮಾನ ಉರೂಸ್ಗೆ ಡಿಸೆಂಬರ್ 19ರಂದು ಧ್ವಜಾರೋಹಣ ನಡೆಯಿತು. ಡಿಸೆಂಬರ್ 19ರಂದು ಮಧ್ಯಾಹ್ನ ಜುಮಾ ನಮಾಜಿನ ನಂತರ ಸಾವಿರಾರು ವಿಶ್ವಾಸಿಗಳ ಸಾನ್ನಿಧ್ಯದಲ್ಲಿ ದರ್ಗಾ ಶರೀಫ್ ಸಮಿತಿ ಅಧ್ಯಕ್ಷ ಹಾಗೂ ಉರುಸ್ ಸಮಿತಿಯ ಮುಖ್ಯ ಸಲಹೆಗಾರ ಸೈಯದ್ ಪೋಕುನ್ನಿ ತಂಗಳ್ ಉದ್ಯಾವರ ಧ್ವಜಾರೋಹಣ ನೆರವೇರಿಸಿದರು. ಡಿಸೆಂಬರ್ 25ರಂದು ರಾತ್ರಿ 8:30ಕ್ಕೆ ಉರುಸ್ ಸಮಿತಿಯ ಮುಖ್ಯ ರಕ್ಷಾಧಿಕಾರಿ ಸೈಯದ್ ಅತಾವುಲ್ಲಾ ತಂಗಳ್ ಎಂಎ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಉದ್ಘಾಟನಾ ಸಭೆಯನ್ನು ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಸುಲ್ತಾನುಲ್ ಉಲಾಮಾ ಕಾಂತಪುರ ಎಂಪಿ ಅಬುಬಕರ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದಾರೆ. ಅದೇ ದಿನ ನಡೆಯುವ ಪ್ರಾರ್ಥನಾ ಮಜ್ಲಿಸಿಗೆ ಬದರುಸಾದಾತ್ ಅಸಯ್ಯದ್ ಇಬ್ರಾಹಿಂ ಖಲೀಲುಲ್ ಬುಖಾರಿ ಕಡಲುಂಡಿ ತಂಗಳ್ ನೇತೃತ್ವ ನೀಡಲಿದ್ದು, ಪ್ರಮುಖ ಪ್ರಭಾಷಕ ಫಾರೂಕ್ ನಯೀಮಿ ಮದ್ ಉರಾಸುಲ್ ಪ್ರವಚನ ನೀಡಲಿದ್ದಾರೆ ಎಂದು ಉರುಸ್ ಸಮಿತಿ ಅಧ್ಯಕ್ಷ ಸೈಯದ್ ಯುಕೆ ಸೈಫುಲ್ಲಾ ತಂಗಳ್ ಅಲ್ ಬುಖಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಬರುವ 25ನೇ ತಾರೀಕಂದು ಈ ಉದ್ಯಾವರ 1000 ಜಮಾತ್ ಅಂತ್ಯ ವಿಶ್ರಮಗೊಳ್ಳುವ ಸೈಯದ್ ಶಹೀದ್ ವಲಿಯುಲ್ಲಾಹ್ ಅವರುಗಳ ಉರೂಸ್ ಮುಬಾರಕ್ 2026 ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಉದ್ಘಾಟಿಸುವವರು ಸುಲ್ತಾನುಲ್ ಉಲಮಾ ಶೇಖುನಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರುಗಳಾಗಿದ್ದಾರೆ. ಅದರ ಸಮಾರೋಪ ಸಮಾರಂಭ ಅದು ಜನವರಿ 3ನೇ ತಾರೀಕಿನಂದು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರಾದಂಥ ಸೈಯದ್ ಮೊಹಮ್ಮದ್ ಜಿಫ್ರಿ ತಂಗಳವರು ನಿರ್ವಹಿಸಲಿದ್ದಾರೆ. ಉರುಸ್ ಅಂಗವಾಗಿ ಡಿಸೆಂಬರ್ 25ರಿಂದ ಜನವರಿ 3ರವರೆಗೆ ನಡೆಯುವ ಧಾರ್ಮಿಕ ಸಮ್ಮೇಳನಗಳಲ್ಲಿ ಪ್ರಸಿದ್ಧ ಸದಾತ್ಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ 28ರಂದು ಬೆಳಗ್ಗೆ 9 ಗಂಟೆಯಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿದೆ. ಜನವರಿ 3ರಂದು ಸಂಜೆ 3 ಗಂಟೆಗೆ ಆರಂಭವಾಗುವ ಮಾನವ ಸೌಹಾರ್ದ ಸಮಾವೇಶದಲ್ಲಿ ಪ್ರಮುಖ ಮಾನವ ಹಕ್ಕು ಕಾರ್ಯಕರ್ತರು, ವಾಗ್ಮಿಗಳು ಹಾಗೂ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದಾರೆ. ಡಿಸೆಂಬರ್ 28ರ ರಾತ್ರಿ ಸಾವಿರಾರು ಭಕ್ತರು ಭಾಗವಹಿಸುವ ಜಿಕ್ರ್ ಮಜ್ಲಿಸಿಗೆ ಸೈಯದ್ ಶಿಹಾಬುದ್ದೀನ್ ಅಲ್ ಹೈದ್ರೋಸಿ ಕಲ್ಲರಕಲ್ ತಂಗಳ್ ನೇತೃತ್ವ ನೀಡಲಿದ್ದಾರೆ. ಡಿಸೆಂಬರ್ 29ರ ರಾತ್ರಿ ನಡೆಯುವ ಗ್ರ್ಯಾಂಡ್ ಬುರ್ಡಾ ಮಜ್ಲಿಸಿಗೆ ಸೈಯದ್ ತ್ವಹಾ ತಂಗಳ್ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಜನವರಿ 3ರ ರಾತ್ರಿ 8:30ಕ್ಕೆ ನಡೆಯುವ ಸಮಾರೋಪ ಸಭೆಯನ್ನು ಸಮಸ್ತ ಕೇರಳ ಜೈಇಯಾತುಲ್ ಉಲಾಮಾ ಅಧ್ಯಕ್ಷರು ಹಾಗೂ 1000 ಜಮಾತ್ ಸಂಯುಕ್ತ ಖಾಜಿಯೂ ಆಗಿರುವ ಸೈಯದುಲ್ ಉಲಾಮಾ ಅಸಯ್ಯದ್ ಮೊಹಮ್ಮದ್ ಜೆಫ್ರಿ ಮತ್ತು ಸೈಯದುಲ್ ಉಲಾಮಾ ಅಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. ಅದೇ ದಿನ ನಡೆಯುವ ಪ್ರಾರ್ಥನಾ ಮಜ್ಲಿಸಿಗೆ ಸೈಯದ್ ಸುಹೈಲ್ ಸಕಾಫ್ ತಂಗಳ್ ನೇತೃತ್ವ ನೀಡಲಿದ್ದಾರೆ. ಕೇರಳದ ಅನುಗ್ರಹಿತ ಕುಮ್ಮನಂ ನಿಜಾಮುದ್ದೀನ್ ಅಜರಿ ಮುಖ್ಯ ಭಾಷಣ ಮಾಡಲಿದ್ದಾರೆ. 4ರಂದು ಬೆಳಗ್ಗೆ ಪ್ರಭಾತ ನಮಾಜಿನ ನಂತರದಿಂದ ಅಸ್ತಮಾನದವರೆಗೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನವನ್ನು ಆಯೋಜಿಸಲಾಗಿದೆ ಎಂದು ಉರುಸ್ ಸಮಿತಿಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಉರುಸ್ ಸಮಿತಿ ಪದಾಧಿಕಾರಿಗಳಾದ ಸೈಯದ್ ಮುಹಮ್ಮದ್ ಅತಾವುಲ್ಲಾ ತಂಗಳ್, ಇಬ್ರಾಹಿಂ ಬಟರ್ಫ್ಲೈ, ಪಳ್ಳಿಕುഞ്ഞി ಹಾಜಿ, ಇಬ್ರಾಹಿಂ ಫೈಜಿ, ಅಬ್ದುಲ್ ಖಾದರ್ ಫಾರೂಕ್, ಅಹಮದ್ ಬಾವಾ ಹಾಜಿ, ಇಬ್ರಾಹಿಂ ಉಮರ್ ಹಾಜಿ, ಅಲಿಕುಟಿ ನ್ಯಾಷನಲ್, ಉಸೂರ್ ರಹಮಾನ್ ಮುಕ್ತರ್, ಎ ಶರೀಫ್, ಮೂಸಾ ಯುಕೆ, ಬಶೀರ್, ಖಾದರ್ ಫಾರೂಕ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಹಿರಿಯರನ್ನು ಎಲ್ಲ ಜಾತಿ ಮತ ಭೇದ ಮರೆತು ಅಂದು ಆಗಮಿಸುವ ಭಕ್ತಾದಿಗಳಿಗೆ, ಲಕ್ಷಾಂತರ ಭಕ್ತಾದಿಗಳಿಗೆ ಬೆಳಿಗ್ಗೆ ಆರಂಭಗೊಂಡು ಸೂರ್ಯಾಸ್ತಮಾನದವರೆಗೆ ಅನ್ನದಾನ ನಡೆಯಲಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.